ಶಾಲಾ ಪಠ್ಯಪುಸ್ತಕಗಳಲ್ಲಿ ಭಗವದ್ಗೀತೆ ಅಳವಡಿಕೆಯ ಕುರಿತು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ನಿರ್ಣಯವನ್ನ ವಿಶ್ವ ಹಿಂದೂ ಪರಿಷತ್ ಸ್ವಾಗತಿಸಿದೆ ಎಂದು ವಿಎಚ್ಪಿ ಮುಖಂಡ ಶರಣ ಪಂಪವೆಲೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ಕುರಿತು ಮಾತನಾಡಿದ ಅವರು, ಭಗವದ್ಗೀತೆ ಜ್ಞಾನದ ಭಂಡಾರ. ಭಗವದ್ಗೀತೆಯನ್ನ ಯಾರು ಓದಿದ್ದಾರೋ, ಯಾರು ಮಹಾಗ್ರಂಥದಲ್ಲಿನ ಸಾರದ ಬಗ್ಗೆ ತಿಳಿದಿದ್ದಾರೋ ಅವರು ಇಲ್ಲಿಯವರೆಗೂ ಧರ್ಮದ ಆಧಾರದಲ್ಲಿಯೇ ನಡೆದವರು. ಜೊತೆಗೆ ಧರ್ಮವನ್ನ ಜಗತ್ತಿಗೆ ಬೋಧನೆ ಮಾಡಿದವರು. ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಹಲವಾರು ಮಹಾನ್ ಪುರುಷರು ಭಗವದ್ಗೀತೆಯಿಂದಲೇ ಪ್ರೇರೇಪಣೆಗೊಂಡು ಇಡೀ ದೇಶಕ್ಕೆ ಮಾದರಿಯಾದವರು. ಹೀಗಾಗಿ ಹಿಂದೂ ಧರ್ಮದ ಶ್ರೇಷ್ಠ ಗ್ರಂಥವಾದ ಭಗವದ್ಗೀತೆಯ ಕುರಿತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಹಂತದಲ್ಲಿಯೇ ಪಠ್ಯ ಪುಸ್ತಕಗಳಲ್ಲಿ ಶಿಕ್ಷಣವನ್ನ ಕೊಟ್ಟಲ್ಲಿ ಭವಿಷ್ಯದ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸತ್ಪ್ರಜೆಯಾಗಿ ಹೊರ ಹೊಮ್ಮುತ್ತಾನೆ. ಆದಷ್ಟು ಬೇಗ ಸರ್ಕಾರ ಎಲ್ಲಾ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಭಗವದ್ಗೀತೆ ಅಳವಡಿಕೆ ಮಾಡಬೇಕೆಂದು ಆಗ್ರಹಿಸಿದರು. ಈ ಶಾಲಾ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆಯ ಕೆಲವು ಅಂಶಗಳನ್ನು ಒಳಪಡಿಸಬೇಕು ಅಂತೇಳಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಸ್ವಾಗತ ಮಾಡ್ತೀವಿ. ಭಗವದ್ಗೀತೆ ಒಂದು ಜ್ಞಾನದ ಭಂಡಾರ, ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತಹ ಅದೊಂದು ಗೀತೆ. ಭಗವದ್ಗೀತೆಯನ್ನು ಯಾರು ಓದಿದ್ದಾರೆ, ಯಾರು ಅದರ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ, ಯಾರು ಅದರ ವಿಚಾರವನ್ನು ತಿಳಿದುಕೊಂಡಿದ್ದಾರೆ, ಅವರು ಇವತ್ತಿನ ತನಕ ಧರ್ಮದ ಆಧಾರದಲ್ಲಿ ನಡೆದವರು, ಧರ್ಮವನ್ನು ಜಗತ್ತಿಗೆ ಬೋಧನೆ ಮಾಡಿದವರು. ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಹಲವಾರು ಮಹಾಪುರುಷರು ಭಗವದ್ಗೀತೆಯಿಂದಲೇ ಪ್ರೇರೇಪಣೆಗೊಂಡು ಇಡೀ ದೇಶಕ್ಕೆ ಮಾದರಿಯಾಗಿ ತನ್ನ ಬದುಕನ್ನು ಅರ್ಪಣೆ ಮಾಡಿದಂಥ ಅವರು ಈ ದೇಶದಲ್ಲಿ ಇದ್ದಾರೆ. ಹಾಗಾಗಿ ಅಂಥ ಭಗವದ್ಗೀತೆಯ ಅಂಶವನ್ನು ಶಾಲಾ ಮಕ್ಕಳಲ್ಲೇ, ಅಂದರೆ ಶೈಕ್ಷಣಿಕವಾಗಿ ಪ್ರಾಥಮಿಕ ಅಂದರೆ 6ನೇ ಕ್ಲಾಸು 7ನೇ ಕ್ಲಾಸ್ನಿಂದ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಮೊದಲೇ ನಾವು ಆ ಶಿಕ್ಷಣವನ್ನು ಕೊಟ್ಟರೆ ಬಹುಶಃ ಮುಂದಿನ ದಿವಸಗಳಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ತಾನು ಜೀವನವನ್ನು ನಿರ್ವಹಣೆ ಮಾಡ್ಬೋದು ಎಂಬುದು ಆ ಭಗವದ್ಗೀತೆಯಿಂದ ಆಗುತ್ತೆ. ಆ ದೃಷ್ಟಿಯಿಂದ ಆದಷ್ಟು ಬೇಗ ಸರ್ಕಾರ ಅದನ್ನು ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ಒಳಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತೇನೆ.